ಇತಿಹಾಸ ಪ್ರಸಿದ್ಧ ಉಳ್ಳಾಳ ಸೈಯದ್ ಮದನಿ ದರ್ಗಾ ಇದರ ಆಡಳಿತ ಸಮಿತಿ 2016-17 ಸಾಲಿನಲ್ಲಿ ಅಧಿಕಾರ ವಹಿಸಿಕೊಂಡಂತಹ ಆಡಳಿತ ಸಮಿತಿ ನ್ಯಾಯಯುತವಾದ ಚುನಾವಣೆ ನಡೆಸದೆ ಅನಧಿಕೃತವಾಗಿ ಆಡಳಿತವನ್ನು ಕೈಗೆತ್ತಿಕೊಂಡ ಪರಿಣಾಮವಾಗಿ ಹಲವು ಗಲಭೆಗಳು ಗೊಂದಲಗಳು ಉಂಟಾಗಿ ಅದೇ ರೀತಿ ಕಾನೂನು ಉಲ್ಲಂಘನೆ, ಅವ್ಯವಹಾರ, ಭ್ರಷ್ಟಾಚಾರ, ದಬ್ಬಾಳಿಕೆ, ಸರ್ವಾಧಿಕಾರ ಮತ್ತು ಸಮಾಜಘಾತುಕ ಶಕ್ತಿಗಳ ಪೋಷಣೆಯನ್ನು ನಡೆಸುತ್ತಾ ಬಂದ ಪರಿಣಾಮವಾಗಿ ಇದರ ಬಗ್ಗೆ ಊರಿನ ಸಮಸ್ತ ನಾಗರಿಕರು ದೂರು ಸಂಬಂಧಪಟ್ಟವರಿಗೆ ನೀಡಿದ ಪರಿಣಾಮವಾಗಿ ಕರ್ನಾಟಕ ಸರ್ಕಾರದ ಆದೇಶದಂತೆ ದರ್ಗಾ ಮತ್ತು ಅಧೀನ ಸಂಸ್ಥೆಗಳಿಗೆ ಆಡಳಿತಾಧಿಕಾರಿಯನ್ನು ನೇಮಿಸಲಾಗಿದೆ. ಕಳೆದ ನವೆಂಬರ್ 21ರಂದು ಗುರುವಾರ ಕರ್ನಾಟಕ ಸರ್ಕಾರದ ಅಧೀನದಲ್ಲಿರುವ ಕರ್ನಾಟಕ ರಾಜ್ಯ ಬೋರ್ಡ್ ಆಫ್ ಔಕಾಫ್ ಆಡಳಿತಾಧಿಕಾರಿಯನ್ನು ನೇಮಿಸಿ ಆರ್ಡಿನೆನ್ಸ್ ಅನ್ನು ಆದೇಶವನ್ನು ಹೊರಡಿಸಿದೆ. ಇದನ್ನು ಉಳ್ಳಾಳದ ಮಹಾಜನತೆಯು ಸ್ವಾಗತಿಸಿದೆ. ಈಗ ಇಲ್ಲಿ ಅಧಿಕಾರದಾಹಿಗಳಾದ ಉಚ್ಚಾಟಿತ ಅಬ್ದುಲ್ ರಶೀದ್ ನೇತೃತ್ವದ ಅನಧಿಕೃತ ಆಡಳಿತ ಸಮಿತಿ ಮತ್ತು ಬೆಂಬಲಿಗರು ಗಲಭೆಗಳಿಗೆ ಪ್ರಚೋದನೆ ನೀಡಿ ದರ್ಗಾ ಮತ್ತು ಅಧೀನ ಸಂಸ್ಥೆಗಳನ್ನು ಸರ್ಕಾರ ವಶಪಡಿಸುತ್ತಿದೆ. ಇದು ದರ್ಗಾ ಸರ್ಕಾರಕ್ಕೆ ಹೋಗ್ತದೆ. ಅದೇ ರೀತಿ ಕೋಮು ಸೂಕ್ಷ್ಮ ವಿಷಯಗಳಾದ ಬಾಬರಿ ಮಸ್ಜಿದ್, ಬಾಬಾ ಬುಡನ್ಕೆರೆ ಅಂತಹ ಉದಾಹರಣೆ ನೀಡಿ ಇದನ್ನು ಆ ರೀತಿ ಮಾಡಲಾಗ್ತದೆ, ಬಾಬರಿ ಮಸ್ಜಿದಿನಂತೆ ಕೆಡವಲಾಗ್ತದೆ ಅಂತ ಹೇಳಿ ಜನರಲ್ಲಿ ಉದ್ರೇಕ ಉಂಟು ಮಾಡಿ ಸರ್ಕಾರದ ವಿರುದ್ಧ ಸಿಡಿದೇಳಲು ಪ್ರಚೋದನೆ ನೀಡಿರುತ್ತಾರೆ. ಆದರೆ ಈ ಆಡಳಿತ ಸಮಿತಿಯು 3.5 ವರ್ಷಗಳಿಂದ ಅನ್ಯಾಯವನ್ನು ಮತ್ತು ಭ್ರಷ್ಟಾಚಾರವನ್ನು ಮುಖಮುದ್ರೆಯನ್ನಾಗಿ ಮಾಡಿಕೊಂಡು ಬಂದಿದೆ. ಆದ್ದರಿಂದ ಸರ್ಕಾರದ ಈ ಕ್ರಮವನ್ನು ಊರಿನ ಸಮಸ್ತ ಬಾಂಧವರೆಲ್ಲರೂ ಮುಕ್ತ ಕಂಠದಿಂದ ನಾವು ಸ್ವಾಗತಿಸಿದ್ದೇವೆ. ಇವರು ಮಾಡಿದ ಭ್ರಷ್ಟಾಚಾರದ, ಅನ್ಯಾಯದ, ಅಕ್ರಮದ, ಅದೇ ರೀತಿ ಸರ್ವಾಧಿಕಾರಿ ಧೋರಣೆಯ ಹಲವು ಉದಾಹರಣೆಗಳು ನಮಗೆ ಇಲ್ಲಿ ನೀಡಲಿಕ್ಕಿದೆ. ಒಂದನೇದಾಗಿ, ಇವರ ವಿರುದ್ಧ ಯಾರಾದರೂ ಮಾತೆತ್ತಿದರೆ, ಇವರ ವಿರುದ್ಧ ಧ್ವನಿ ಎತ್ತಿದರೆ ಅಂತಹವರ ಮೇಲೆ ಸುಳ್ಳು ಕೇಸು ದಾಖಲಿಸಿ ಅವರನ್ನು ಕೋರ್ಟು ಕಚೇರಿ ಅಲೆಯುವಂತೆ ಮಾಡಲಾಗ್ತದೆ. ಅದೇ ರೀತಿ ವಕ್ಫ್ ಇಲಾಖೆಯಲ್ಲಿ ನೋಂದಾಯಿತವಾದ ಮಂಗಳೂರು ಪಂಪೋಲ್ ಬಳಿ ಇರುವ ಕೋಟಿ ಬೆಲೆ ಬಾಳುವ ಜಾಗ ಮತ್ತು ಅದರಲ್ಲಿರುವ ಕಟ್ಟಡವನ್ನು ಸರ್ವೆ ನಂಬರ್ 24/3A 1P25 4.5 ಸೆಂಟ್ಸ್ ವಕ್ಫ್ ಇಲಾಖೆಯ ಅನುಮತಿ ಇಲ್ಲದೆ ಜುಜುಬಿ ಹಣಕ್ಕೆ ಮಾರಾಟ ಮಾಡಿರ್ತಾರೆ. ಅದೇ ರೀತಿ ಮಹಿಳೆಯರ ಶಿಕ್ಷಣಕ್ಕೆ ಒತ್ತು ನೀಡುವ ಸಲುವಾಗಿ ಹಿಂದಿನ ಆಡಳಿತ ಸಮಿತಿ ಹೊಸದಾಗಿ ತೆರೆದಂತಹ ಸೈಯದ್ ಮದನಿ ಬನಾತ್ ವುಮೆನ್ಸ್ ಪದವಿ ಕಾಲೇಜನ್ನು ಹೊಸ ಪ್ರವೇಶಾತಿಯನ್ನು ನೀಡದೆ ಮುಚ್ಚುವ ಹುನ್ನಾರ ಮಾಡಿದ್ದಾರೆ. 4ನೇದಾಗಿ, ಉಳ್ಳಾಳ 9 ಕೆರೆಯಲ್ಲಿರುವ ಸೈಯದ್ ಮದನಿ ತಾಂತ್ರಿಕ ತರಬೇತಿ ಸಂಸ್ಥೆಗೆ ಯಾವುದೋ ಹೊರಗಿನ ಸಂಸ್ಥೆಯ ಹೆಸರು ಸೌತ್ ಕೆನರಾ ಎಜುಕೇಷನಲ್ ಚಾರಿಟಬಲ್ ಟ್ರಸ್ಟ್ ಎಂಬ ಹೆಸರು ಹಾಕಲಾಗಿದೆ. ಇದರಲ್ಲಿ ಅಕ್ರಮ ಮತ್ತು ಕಾನೂನು ಉಲ್ಲಂಘನೆಯಾದ ಶಂಕೆ ಇದೆ. ಅದೇ ರೀತಿ ಕರ್ನಾಟಕ ಸರ್ಕಾರದ 2011ರ ಸುತ್ತೋಲೆ ಮತ್ತು ಕರ್ನಾಟಕ ಸರ್ಕಾರದ ಅಧೀನದಲ್ಲಿರುವ ವಕ್ಫ್ ಮಂಡಳಿಯ ನಿರ್ಣಯ ಮತ್ತು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಆದೇಶ ಇವುಗಳಿಗೆ ವಿರುದ್ಧವಾಗಿ ಮದ್ರಸಾ ಪಾಠ ಪುಸ್ತಕಗಳನ್ನು ಬದಲಾಯಿಸಿ ಊರಿನಲ್ಲಿ ಗೊಂದಲ ಮತ್ತು ಗಲಾಟೆಗಳಿಗೆ ಕಾರಣಕರ್ತರಾಗಿದ್ದಾರೆ. 6ನೇದಾಗಿ, ಇಸ್ಲಾಮಿಕ ರೂಢಿ ಪ್ರಕಾರ ಧಾರ್ಮಿಕ ವಿಚಾರದಲ್ಲಿ ಕಾಜಿ ತೀರ್ಮಾನವೇ ಅಂತಿಮವಾಗಿದ್ದರೂ 2017ರ ಜುಲೈಯಲ್ಲಿ ಆಚರಿಸಿದ ಈದ್ ಉಲ್ ಫಿತರ್ ಸನ್ಮಾನ್ಯ ಕಾಜಿಯವರ ಆದೇಶಕ್ಕೆ ವಿರುದ್ಧವಾಗಿ ದಿನ ನಿಗದಿಪಡಿಸಿ 2 ಹಬ್ಬವನ್ನು ಆಚರಿಸಿ ಊರಿನಲ್ಲಿ ಗೊಂದಲ ಉಂಟಾಗುವಂತೆ ಮಾಡಿದರು. ಅದೇ ರೀತಿ ಉಳ್ಳಾಳ ದರ್ಗಾದ ಇತಿಹಾಸದಲ್ಲೇ ಮೊದಲ ಬಾರಿ ಕೇಂದ್ರ ಮಸೀದಿಗೆ ಬೀಗ ಜಡಿದು ಬರುವ ವಿಶ್ವಾಸಿಗಳಿಗೆ ಮಸೀದಿ ಪ್ರವೇಶಕ್ಕೆ ತಡೆಯುಂಟು ಮಾಡಿದರು. 7ನೇದಾಗಿ, ಯಾವುದೇ ನ್ಯಾಯಯುತ ಕಾರಣವಿಲ್ಲದೆ
ಅಧ್ಯಾಪಕರನ್ನು ವಜಾ ಮಾಡುವುದಲ್ಲದೆ ದರ್ಗಾದ ಅಧೀನದಲ್ಲಿರುವ 13 ಮದರಸಗಳಿಗೆ 3 ವರ್ಷಗಳಿಗಿಂತಲೂ ಹೆಚ್ಚು ಕಾಲದಿಂದ ಸುಮಾರು 1.25 ಕೋಟಿಯಷ್ಟು ವೇತನವನ್ನು ಬಾಕಿ ಇರಿಸಿದ್ದಾರೆ. ಈ ಕುರಿತು ಮಾನ್ಯ ಜಿಲ್ಲಾಧಿಕಾರಿ, ವಕ್ಫ್ ಅಧಿಕಾರಿಗಳು ಮತ್ತು ಮೇಲಧಿಕಾರಿಗಳಿಗೆ ದೂರು ಸಲ್ಲಿಸಿ ಬಾಕಿ ಇರಿಸಿರುವ ಹಣವನ್ನು ಕೂಡಲೇ ಪಾವತಿ ಮಾಡುವಂತೆ ಅಧಿಕಾರಿಗಳು ಆದೇಶಿಸಿದ್ದರೂ ಅದನ್ನು ಸಂಪೂರ್ಣವಾಗಿ ಉಲ್ಲಂಘಿಸಿರುತ್ತಾರೆ. ಅದೇ ರೀತಿ 8ನೇದಾಗಿ ದರ್ಗಾದ ಅಧೀನದಲ್ಲಿರುವ ಶಾಲಾ ಕಾಲೇಜುಗಳ ಫೀಸನ್ನು ಹೆಚ್ಚಿಸಿದ ಹೊರತಾಗಿಯೂ ಅಧ್ಯಾಪಕ ವರ್ಗದವರಿಗೆ ತಿಂಗಳುಗಟ್ಟಲೆ ಸಂಬಳವನ್ನು ನೀಡದೆ ಸತಾಯಿಸಿರುವುದು, ಸರಿಸುಮಾರು 85 ಲಕ್ಷದಷ್ಟು ವೇತನವನ್ನು ಬಾಗಿರಿಸಿದ್ದಾರೆ. ಈ ಎಲ್ಲ ಕಾನೂನು ವಿರುದ್ಧ ಅವ್ಯವಹಾರ, ಭ್ರಷ್ಟಾಚಾರ ಮತ್ತು ದಮನ ನೀತಿಗಳನ್ನು ಯಾರಾದರೂ ಟೀಕಿಸಿದರೆ ಅಂತಹವರನ್ನು ದಮನಿಸಲು ಸುಪಾರಿ ರೌಡಿಗಳನ್ನಿಟ್ಟು ಸದ್ದಡಗಿಸ್ತಾರೆ ಮತ್ತು ಹಣಬಲದಿಂದ ಪ್ರಭಾವಿ ವ್ಯಕ್ತಿಗಳನ್ನು ಬಳಸಿ ತಮ್ಮ ವಿರುದ್ಧ ಸರ್ಕಾರ ಮತ್ತು ವಕ್ಫ್ ಇಲಾಖೆ ಕಳೆದ 3 ವರ್ಷಗಳಲ್ಲಿ ಯಾವುದೇ ಕ್ರಮ ಕೈಗೊಳ್ಳದಂತೆ ನೋಡಿಕೊಳ್ಳಲು ಶತಾಯಗತಾಯ ಪ್ರಯತ್ನಿಸಿರುತ್ತಾರೆ. 9ನೇದಾಗಿ ಉಚ್ಚಾಟಿತ ಅಬ್ದುಲ್ ರಶೀದ್ನವರು ಉಳ್ಳಾಳ ದರ್ಗಾ ಸಮಿತಿಗೆ ರಾಜ್ಯ ವಕ್ಫ್ ಮಂಡಳಿ ಸುಮಾರು 1,70,00,000 ಸೆಸ್ ವಿಧಿಸಲು ವಿರೋಧಿಗಳ ಷಡ್ಯಂತರ ಕಾರಣ ಎಂದು ಬೇಜವಾಬ್ದಾರಿಯುತ ಮತ್ತು ಸುಳ್ಳಾರೋಪ ಮಾಡಿದ್ದು, ಈ ಬೃಹತ್ ಮೊತ್ತದ ಸೆಸ್ ವಿಧಿಸಲು ಮಾನ್ಯ ವಕ್ಫ್ ಮಂಡಳಿಯ 2016 ವಕ್ಫ್ ಕಾಯ್ದೆ ತಿದ್ದುಪಡಿ ಮತ್ತು ಇವರ ಅವ್ಯವಹಾರ ಶಂಕಿಸಿ ಜಿಲ್ಲಾ ವಕ್ಫ್ ಬೋರ್ಡ್ ದಿನಾಂಕ 30/10/2017 ದರ್ಗಾ ಕಚೇರಿಗೆ ಆಗಮಿಸಿ ಲೆಕ್ಕ ಪರಿಶೋಧನೆ ನಡೆಸಿದ್ದು, ಈ ವೇಳೆ ರಶೀದ್ ನೇತೃತ್ವದ ಉಚ್ಚಾಟಿತ ಆಡಳಿತ ಸಮಿತಿ ಬೇಜವಾಬ್ದಾರಿಯುತವಾಗಿ ನೀಡಿದ ತಪ್ಪು ಲೆಕ್ಕಗಳೇ ಕಾರಣವಾಗಿರಬಹುದು. ತಮ್ಮ ತಪ್ಪುಗಳನ್ನು ಸಮರ್ಥಿಸಲು ವಿಪಕ್ಷವನ್ನು ದೂರುವ ಕೆಟ್ಟ ಚಾಳಿಯನ್ನು ಇವರು ಹೊಂದಿದ್ದಾರೆ. ಅದಲ್ಲದೆ ಸರ್ಕಾರದ ಆದೇಶದಂತೆ ದಿನಾಂಕ 25/11/2019 ಉಳ್ಳಾಳ ದರ್ಗಾದ ಆಡಳಿತಾಧಿಕಾರಿಯಾಗಿ ಇಬ್ರಾಹಿಂ ಗೂನಡಕ್ ಅವರು ಅಧಿಕಾರ ಸ್ವೀಕರಿಸಿದ್ದಾರೆ. ಆದರೆ ದರ್ಗಾದ ದಾಖಲೆಗಳನ್ನು, ಕೀಲಿಕೈಗಳನ್ನು ಮತ್ತು ವಾಹನಗಳನ್ನು ಹಸ್ತಾಂತರಿಸದ ಕಾರಣ 27/11/2019 ಬುಧವಾರ ಸಹಾಯಕ ಆಯುಕ್ತರ ಕಚೇರಿಯಲ್ಲಿ ನಡೆದ ಶಾಂತಿ ಸಭೆಯಲ್ಲಿ 2/12/2019 ಸೋಮವಾರ 11 ಗಂಟೆಗೆ ಶಾಂತಿಯುತವಾಗಿ ಪ್ರಸ್ತುತ ದಾಖಲೆಗಳು ಮತ್ತು ಇನ್ನಿತರ ವಸ್ತುಗಳನ್ನು ಹಸ್ತಾಂತರ ಮಾಡುವುದಾಗಿ ಎಸಿಯವರ ಸಮ್ಮುಖದಲ್ಲಿ ಹೇಳಿಕೆ ನೀಡಿ ಬಂದ ಉಚ್ಚಾಟಿತ ಸಮಿತಿಯು ಮಾನ್ಯ ರಾಜ್ಯ ವಕ್ಫ್ ಬೋರ್ಡ್ ಇದರ ಆಡಳಿತಾಧಿಕಾರಿ ನೇಮಕದ ಆದೇಶವನ್ನು ಉಳ್ಳಾಲದ ಜನತೆಯ ಮುಂದೆ ತಪ್ಪಾಗಿ ಬಿಂಬಿಸಿ ಬಿಜೆಪಿ ನೇತೃತ್ವದ ಸರ್ಕಾರವು ಉಳ್ಳಾಲ ದರ್ಗಾವನ್ನು ಸ್ವಾಧೀನಪಡಿಸಲು ಯತ್ನಿಸುತ್ತಿದೆ ಎಂಬ ತಪ್ಪು ಮಾಹಿತಿಯನ್ನು ಜನರಿಗೆ ನೀಡಿ ಜನರನ್ನು ಆತಂಕಕ್ಕೀಡು ಮಾಡಿ ಉದ್ರೇಕಿಸಲು ಪ್ರಯತ್ನ ಪಟ್ಟಿರುತ್ತಾರೆ ಹಾಗೂ ಪತ್ರಿಕಾಗೋಷ್ಠಿ ನಡೆಸಿ ಮಾಧ್ಯಮಗಳಿಗೆ ಕೂಡ ಸುಳ್ಳು ಮಾಹಿತಿಯನ್ನು ನೀಡಿ ಗೊಂದಲಗಳಿಗೆ ಕಾರಣರಾಗಿರ್ತಾರೆ. ಅದೇ ರೀತಿ ಕಾಜಿಯವರನ್ನು ಬದಲಾಯಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ನಿಜವಾಗಿ ಉಳ್ಳಾಲ ದರ್ಗಾ ಮತ್ತು ಅಧೀನ ಸಂಸ್ಥೆಗಳು ಈಗ ಆಡಳಿತಾಧಿಕಾರಿಯವರ ಅಧಿಕಾರದಲ್ಲಿದೆ. ಇವರಿಗೆ ಈ ಉಚ್ಚಾಟಿತ ಆಡಳಿತ ಸಮಿತಿಗೆ ಯಾವುದೇ ಅಧಿಕಾರ ಇರುವುದಿಲ್ಲ. ಆದ್ದರಿಂದ ಆಡಳಿತಾತ್ಮಕ ಯಾವುದೇ ನಿರ್ಧಾರವನ್ನು ಕೈಗೊಳ್ಳಲು ಇವರಿಗೆ ಹಕ್ಕಿಲ್ಲ ಎಂಬುದನ್ನು ಇವರು ಮರೆತು ಬಿಟ್ಟಿದ್ದಾರೆ. ಉಳ್ಳಾಲ ದರ್ಗಾ ಮತ್ತು ಅಧೀನ ಸಂಸ್ಥೆಗಳಲ್ಲಿ ನಡೆದಿರುವ ಅವ್ಯವಹಾರಗಳ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿಯೂ ಮೊಹಲ್ಲಾ ವಿವಿಧ ಮದ್ರಸಾ ಶಾಲಾ ಕಾಲೇಜುಗಳ ಅಧ್ಯಾಪಕರಿಗೆ ಬಾಕಿ ಇರಿಸಿರುವ ವೇತನವನ್ನು ಶೀಘ್ರ ಪಾವತಿಯಾಗುವಂತೆ ನೋಡಿಕೊಳ್ಳಬೇಕಾಗಿ ಮತ್ತು ನ್ಯಾಯಸಮ್ಮತವಾದ ಚುನಾವಣೆ ನಡೆಸಿ ಉತ್ತಮ ಆಡಳಿತ ಸಮಿತಿ ರೂಪಿಸಿಕೊಡಬೇಕಾಗಿ ಈ ಮೂಲಕ ಮಾನ್ಯ ವಕ್ಫ್ ಮಂಡಳಿ ಮತ್ತು ಉಳ್ಳಾಲ ದರ್ಗಾ ಆಡಳಿತಾಧಿಕಾರಿಗಳಲ್ಲಿ ವಿನಂತಿಸುತ್ತಿದ್ದೇವೆ. ಇಲ್ಲಿ ಹಾಜರಿರುವವರು PS ಮೊಹಮ್ಮದ್ ಶಿಹಾಬುದ್ದೀನ್ ಸಕಾಫಿ, ಅಧ್ಯಕ್ಷರು ಸೈಯದ್ ಮದನಿ ಮೊಹಲ್ಲಾ ಒಕ್ಕೂಟ, ಅಬ್ದುಲ್ ಹಮೀದ್ ಮಂಚಿಲ ಪ್ರಧಾನ ಕಾರ್ಯದರ್ಶಿ, ಅದೇ ರೀತಿ ರಿಯಾಜ್ ಹಳೇಕಲ ಸಮಿತಿ ಸದಸ್ಯರು, ಮನ್ಸೂರ್ ದಾರಂದಬಾಗಿಲು, ಅದೇ ರೀತಿ ಜನಾಬ್ ಅಶ್ರಫ್ ಸುಂದರಿಬಾಗ್. ಮತ್ತೆ ಅವರು ಖಾದಿಯ ಜಡ್ಜ್ ಅಲ್ಲಿ ಉಳ್ಳಾಲದಲ್ಲಿ ಆಗಿರೋದು ಯಾವುದೇ ಗೊತ್ತಾಗಿದ್ರೆ ಅವರು ಸಹಿ ಮಾಡಲಿಲ್ಲ. ಯಾವುದೇ ಕಾರಣದಲ್ಲಿ ಖಾದಿ ಅವರು ಬರ್ತಾ ಇಲ್ಲ ಎಷ್ಟು ವರ್ಷದಿಂದ. ಅಲ್ಲಿ ಆರಂಭದಲ್ಲಿ ಬಂದ ಮೇಲೆ ಅವರು ಹೋಗಿದ್ದಾರೆ. ಅಲ್ಲಿ ಗೊಂದಲ ಖಾದಿ ಬರಲಿಲ್ಲ ಇದರವಾಗಿ ಅವರು ಸಹಿ ಮಾಡಬೇಕು. ಆದರೆ ಅವರು ಸಹಿ ಮಾಡಲಿಲ್ಲ. ಹಾಗೆ ಅವರು ಅದೇ ಖಾದಿಯಲ್ಲಿ ಇಟ್ಕೊಳ್ಬೇಕು ಅಂತ. ಉಳ್ಳಾಳ ಕಾಜಿಯವರು ಉಳ್ಳಾಳಕ್ಕೆ ಬರುವುದಿಲ್ಲ ಎಂಬ ವಾದವು ತಪ್ಪಾಗಿದೆ. ನಿರಂತರವಾಗಿ ಉಳ್ಳಾಳಕ್ಕೆ ಹಲವು ಕಾರ್ಯಕ್ರಮಗಳಿಗೆ ಕಾಜಿಯವರಿಗೆ ಆಹ್ವಾನ ನೀಡಲಾಗ್ತದೆ. ಅವರು ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಎಲ್ಲ
ಅಗತ್ಯ ಇರುವ ಕಾರ್ಯಕ್ರಮಗಳಲ್ಲಿ ಕಾಜಿಯವರು ಮಧ್ಯಪ್ರವೇಶ ಮಾಡ್ತಾರೆ, ಅಲ್ಲಿ ಭಾಗವಹಿಸ್ತಾರೆ. ಬರುವುದಿಲ್ಲ, ಕಾಜಿಯವರು ಇಲ್ಲಿಗೆ ಸಂಪರ್ಕ ಇಲ್ಲದೆ 3 ವರ್ಷವಾಯಿತು ಎಂಬ ಪ್ರಚಾರ ಈ ಅನಧಿಕೃತ ಉಚ್ಚಾಟಿತ ಆಡಳಿತ ಸಮಿತಿಯ ಆರೋಪವಾಗಿದ್ದು ಅದು ಸುಳ್ಳಾಗಿದೆ. ಅನಧಿಕೃತ ಆಡಳಿತ ಸಮಿತಿ ಅಂದ್ರೆ ಇವರ ಆಡಳಿತ ಸಮಿತಿಯು ಬಂದದ್ದು ನಿಜವಾದ ಸರಿಯಾದ ಸಮರ್ಪಕವಾದ ಚುನಾವಣೆ ನಡೆಸದೆ ಕೆಲವರನ್ನು ನಾಮನಿರ್ದೇಶನ ಮಾಡಿ ಕೆಲವು ಕಡೆಗಳಲ್ಲಿ ಮಾತ್ರ ಚುನಾವಣೆ ನಡೆಸಿ ಇವರಿಗೆ ಬೇಕಾದವರನ್ನು ತುರುಕಿಸಿ ಒಂದು ಕೃತಕ ಬಹುಮತ ಸೃಷ್ಟಿಸಿ ಬಂದವರಾಗಿದ್ದಾರೆ. ಎಲ್ಲ ಅಂತ ರಿಪೋರ್ಟ್ ಕೊಡ್ಲಿಲ್ಲ ಅಂತ ಅಲ್ಲ, ಅಂತ ರಿಪೋರ್ಟ್ ಕೊಟ್ಟದ್ದು ಯಾವುದಾದ್ರೂ ತಮ್ಮ ಬಳಿ ಇದ್ರೆ ನಿಮಗೆ ನೀಡಬಹುದು. ಆರಂಭದಲ್ಲಿ ಆಡಳಿತಾಧಿಕಾರಿ ಬಂದಿದ್ದಾರೆ, ಆದರೆ ಅವರಿಗೆ ಸರಿ ಇದೆ ಅಂತ ಯಾವ ರಿಪೋರ್ಟು ನೀಡಲಿಲ್ಲ. ಇವರ ಕೇಳ್ತೇನೆ ಕೇಳಿ ಇವರ ಈ ಅಸಮರ್ಪಕ ರೀತಿ, ಇವರ ಚುನಾವಣೆ ಈ ನಡೆಸದೆ ಇವರು ಅಧಿಕಾರಕ್ಕೆ ಬಂದ ಅಸಮರ್ಪಕ ರೀತಿಯನ್ನು ಪರಿಗಣಿಸಿ ನಾವು ಹೈಕೋರ್ಟ್ಗೆ ಹೋಗಿದ್ದೇವೆ. ಅದೇ ರೀತಿ ವಕ್ಫ್ ಬೋರ್ಡ್ ಇವರ ಈ ಆಯ್ಕೆ ರೀತಿ ಸರಿ ಇಲ್ಲ ಅಂತ ಮನಗಂಡು ಇವರ ಆಡಳಿತ ಸಮಿತಿಯನ್ನು ಉಚ್ಚಾಟಿಸಿ ಆಡಳಿತಾಧಿಕಾರಿಯನ್ನು ನೇಮಿಸಿದ್ದಾರೆ ಆಗಲೇ. ಆದರೆ ಇವರು ಹೈಕೋರ್ಟ್ಗೆ ಹೋಗಿ ಸ್ಟೇ ತಂದಿದ್ದಾರೆ. ಆ ಸ್ಟೇನ ಬಲದಲ್ಲಿ 1.5 ವರ್ಷ ಇವರು ಆಡಳಿತ ನಡೆಸಿದರು. ನಂತರ ಕರ್ನಾಟಕ ಮಾನ್ಯ ಉಚ್ಚ ನ್ಯಾಯಾಲಯ ಇವರ ಸ್ಟೇಯನ್ನು ವಜಾಗೊಳಿಸಿ ಕರ್ನಾಟಕ ಬೋರ್ಡ್ ಆಫ್ ಔಕಾಫ್ಗೆ ಇವರ ಮೇಲೆ ಆಡಳಿತಾಧಿಕಾರಿಯನ್ನು ನೇಮಿಸಲು ಸಂಪೂರ್ಣ ಅಧಿಕಾರವನ್ನು ನೀಡಿ ಆದೇಶವಿದ್ದಿದೆ. ಮೇಲ್ಮನವಿ ಅದರ ಮೇಲ್ಮನವಿ ಅಲ್ಲ, ಬನ್ನಿ. ಹೊಸದಾಗಿ ಆಡಳಿತಾಧಿಕಾರಿಯಾಗಿ ನೇಮಿಸಲಾದ ಇಬ್ರಾಹಿಂ ಗೂನಡ್ಕ ಅವರ ಆದೇಶದ ಮೇಲೆ ಇವರು ಹೈಕೋರ್ಟ್ನಲ್ಲಿ ಹೋದ ಸ್ಟೇಯು ವಜಾಗೊಂಡಿದೆ. ಇವರು ಇನ್ನೂ ಅಪೀಲ್ಗೆ ಹೋಗಿದ್ದಾರಷ್ಟೇ. 13 ಮಸೀದಿಗಳಿಗೆ ಮದ್ರಸಾಗಳಿಗೆ ಇವರು ಸಂಬಳ ಕೊಡಲಿಲ್ಲ. ಅದರ ಕಾರಣ ಏನಂತ ಹೇಳಿದ್ರೆ, ಇವರು ಹೊಸದಾಗಿ ಒಂದು ಪಠ್ಯಪುಸ್ತಕವನ್ನು ತಂದಿದ್ದಾರೆ. ಈ ಪಠ್ಯಪುಸ್ತಕ ಬದಲಾವಣೆ ಮಾಡಲು ಇವರಿಗೆ ಯಾವುದೇ ಹಕ್ಕಿಲ್ಲ. ಪಠ್ಯಪುಸ್ತಕ ಎಂಬುದು ಧಾರ್ಮಿಕ ವಿಚಾರ. ಧಾರ್ಮಿಕ ವಿಚಾರದಲ್ಲಿ ತೀರ್ಮಾನ ತಗೊಳ್ಬೇಕಾದವರು ಕಾಜಿಯವರನ್ನು ಬದಿಗೆ ನಿಲ್ಲಿಸರಿಸಿ ಮೂಲ ಗುಂಪು ಮಾಡಿ ಇವರು ಕೆಲವು ಅಜ್ಞಾನಿಗಳು, ವಿವರವಿಲ್ಲದವರು ಒಂದು ಪುಸ್ತಕವನ್ನು ತಯಾರಿಸಿ ಅದನ್ನು ನಮ್ಮ ಮೇಲೆ ಹೇರಿದ್ದಾರೆ. ಅದಕ್ಕೆ ನಾವು ಒಪ್ಪಲಿಕ್ಕೆ ತಯಾರಿಲ್ಲ. ಆದ್ದರಿಂದ ಯಾವುದೆಲ್ಲ ಮದ್ರಸಾ ಇವರ ಹೊಸ ಪುಸ್ತಕವನ್ನು ಅಂಗೀಕರಿಸಲಿಲ್ಲ ಅವರಿಗೆ ಸಂಬಳ ನೀಡುವುದಿಲ್ಲ, ವೇತನ ನೀಡುವುದಿಲ್ಲ ಎಂದು ಹೇಳಿ ನಮ್ಮ ವೇತನವನ್ನು ಬಾಕಿ ಇರಿಸಿದ್ದಾರೆ. ಅಲ್ಲ, ಯಾವುದು ಏನು ಇರುವುದು ಅಲ್ಲ, ಏನು ಇರ್ತದೆ ಏನು ಇರಲಿಲ್ಲ ಏನು ಇರುವುದಿಲ್ಲ ಹಾಗೆಲ್ಲ ವಿಷಯ. ಅದು ಯಾರು ತರಬೇಕು, ಯಾರು ಪುಸ್ತಕ ಜಾರಿ ಮಾಡಬೇಕು ಎಂಬುದಾಗಿದೆ ವಿಷಯ. ಅಂದ್ರೆ ಸಾಮಾನ್ಯ ಒಂದು ಜ್ಞಾನಿಗೆ ಕೂಡ ವಿದ್ವಾಂಸನಿಗೆ ಕೂಡ ಹೊಳೆಯುವಂತ ಅನೇಕ ತಪ್ಪುಗಳು ಅದರಲ್ಲಿದೆ. ಅದನ್ನು ನಾವು ಅವರಿಗೆ ಫೈಂಡ್ ಔಟ್ ಮಾಡಿ ಪಾಯಿಂಟ್ ಔಟ್ ಮಾಡಿ ತೋರಿಸಿದ್ದೇವೆ. ಆದ್ದರಿಂದಲೇ ಇದು ಬದಲಾವಣೆ ಮಾಡಬೇಕಾದ ಹಕ್ಕು ಕಾಜಿಗೆ ಇದೆ, ವಿದ್ವಾಂಸರ ಒಂದು ಸಮಿತಿಗೆ ಇದೆ. ಯಾವುದೇ ಅಧಿಕೃತ ವಿದ್ವಾಂಸ ಸಮಿತಿ ಅದನ್ನು ತರಲಿಲ್ಲ. ಅದರ ಪುಸ್ತಕದ ಪಬ್ಲಿಷರ್ ಸಮಿತಿಯಲ್ಲಿ ಯಾವುದೇ ವಿದ್ವಾಂಸರಿಲ್ಲ. ಆಡಳಿತ ಸಮಿತಿಯಲ್ಲಿ ಮದರಸಾ ಪುಸ್ತಕದ ಬದಲಾವಣೆ ಮಾಡಲೇ ಇಲ್ಲ. ಮದರಸಾ ಪುಸ್ತಕ ಹಾಜಿ ಇಬ್ರಾಹಿಂ ಅವರ ಕಾಲದಲ್ಲಿ, ಅದೇ ರೀತಿ ಕನಚೂರು ಮೋನೂರವರ ಕಾಲದಲ್ಲಿ, ಅದೇ ರೀತಿ US ಹಂಸಾಜಿಯವರ ಕಾಲದಲ್ಲಿ ಇರುವ ಅದೇ ಪುಸ್ತಕವನ್ನು ಈಗಲೂ ನಾವು ಅಳವಡಿಸಿಕೊಂಡು ಬಂದಿದ್ದೇವೆ. ಹಿಂದಿನ ಆಡಳಿತಾವಧಿಯಲ್ಲಿ ಪುಸ್ತಕವನ್ನು ಬದಲಾವಣೆ ಮಾಡಲಿಲ್ಲ. $1,70,00,000 ಬಾಕಿ ಇದೆ ಅಂತ ಆಡಳಿತಾಧಿಕಾರಿ ಜವಾಬ್ದಾರಿ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಇವರು ನೀಡಿದ ತಪ್ಪು ಲೆಕ್ಕಗಳು ಅದಕ್ಕೆ ಕಾರಣವಾಗಿರಬಹುದು. ವಕ್ಫ್ ಅಧಿಕಾರಿಗಳು ಬಂದು ಇಲ್ಲಿ ಲೆಕ್ಕ ಪರಿಶೋಧನೆ ಮಾಡಿದ್ದಾರೆ. ಆಗ ಇವರು ನೀಡಿದ ತಪ್ಪು ಲೆಕ್ಕಗಳು ಇಷ್ಟು ಮೊತ್ತದ ಸೆಸ್ ತರಲು ಕಾರಣವಾಗಿರಬಹುದು. ಎಲ್ಲ ಪತ್ರಿಕಾ ಮಾಧ್ಯಮ ಬಳಗವನ್ನು, ಸಹೋದರರನ್ನು ತುಂಬು ಹೃದಯದಿಂದ ಧನ್ಯವಾದ ಮಾಡ್ತಾ ಇದ್ದೇನೆ. ಇಲ್ಲಿ ಭಾಗವಹಿಸಿದವರು ಅಬ್ದುಲ್ ಹಮೀದ್ ಮಂಚಿಲ,
ಸೈಯದ್ ಮದನಿ ಮೊಹಲ್ಲಾ ಒಕ್ಕೂಟ ಕಾರ್ಯದರ್ಶಿ, ಸೈಯದ್ ಮದನಿ ಮೊಹಲ್ಲಾ ಒಕ್ಕೂಟ ಅಧ್ಯಕ್ಷರು ಸೈಯದ್ PS ಮೊಹಮ್ಮದ್ ಶಿಹಾಬುದ್ದೀನ್, ಅದೇ ರೀತಿ ರಿಯಾಜ್ ಹಳೇಕಲ ಸದಸ್ಯರು ಸೈಯದ್ ಮದನಿ ಮೊಹಲ್ಲಾ ಒಕ್ಕೂಟ, ಅದೇ ರೀತಿ ಮನ್ಸೂರ್ ದಾರಂದಬಾಗಿಲು ಸದಸ್ಯರು, ಅಶ್ರಫ್ ಸುಂದರಬಾಗ್ ಸೈಯದ್ ಮದನಿ ಮೊಹಲ್ಲಾ ಒಕ್ಕೂಟ ಖಜಾಂಚಿ. ಪತ್ರಿಕಾ ಮಾಧ್ಯಮದ ವರ್ಗದವರು ಎಲ್ಲ ನನ್ನ ಮಿತ್ರರಿಗೂ ಸೈಯದ್ ಮದನಿ ಮೊಹಲ್ಲಾ ಒಕ್ಕೂಟದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಾವು ಹೇಳಿರುವಂಥ ಹೇಳಿಕೆಯನ್ನು ನ್ಯಾಯಯುತವಾಗಿ ಬರೆದು ತಮಗೆ ಸಹಕಾರ ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ.